ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಾಧಾರಣ ಕಾಲದ 30ನೇ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಅಕ್ಟೋಬರ್ 27. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೆ, ಈ ದಿನ ಆಲಿಸಲಿರುವ ಈ ಸುವಾರ್ತೆಯನ್ನು ಆಶೀರ್ವದಿಸಿರಿ, ಆತ್ಮರಿಂದ ನಮ್ಮನ್ನು ತುಂಬಿರಿ. ಈ ಸುವಾರ್ತೆಯ ಮೂಲಕ ನಮ್ಮ ಮನಗಳು ನವೀಕರಣಗೊಳ್ಳಲಿ. ಯೇಸುವಿನ ಕರುಣೆ, ಕೃಪೆ, ದಯೆ ನಮ್ಮ ಈ ಸುವಾರ್ತೆಯ ಮೇಲೆ ಆಶೀರ್ವಾದವಾಗಿ ಇಳಿದು ಬರಲಿ. ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿ ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ. ಪವಿತ್ರಾತ್ಮರೇ, ಇಳಿದು ಬಂದಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಅಧ್ಯಾಯ 31, ವಾಕ್ಯಗಳು 7ರಿಂದ 9. ಪ್ರಾಫೆಟ್ ಜೆರೆಮಾಯ ಚಾಪ್ಟರ್ 31 verses 7 to 9. ಸರ್ವೇಶ್ವರ ಹೀಗೆನ್ನುತ್ತಾರೆ, ಯಾಕೋಬನನ್ನು ಕುರಿತು ಹರ್ಷಧ್ವನಿಗೈಯಿರಿ, ಜನಾಂಗಗಳ ಶಿರೋಮಣಿಗೆ ಜೈಕಾರ ಮಾಡಿರಿ. ಸರ್ವೇಶ್ವರ ಅಳಿದುಳಿದ ಇಸ್ರಾಯೇಲರನ್ನು ರಕ್ಷಿಸಿಹನು ಎಂದು ಘೋಷಿಸುತ್ತಾ ಸ್ತುತಿಸಿರಿ. ಇಗೋ ನೋಡು, ಅವರನ್ನು ಬರಮಾಡುವೆನು ಉತ್ತರ ದೇಶದಿಂದ, ಅವರನ್ನು ಒಂದುಗೂಡಿಸುವೆನು ದಿಗಂತಗಳಿಂದ. ಅವರೊಡನೆ ಕುರುಡರನ್ನು, ಕುಂಟರನ್ನು, ಗರ್ಭಿಣಿಯರನ್ನು, ದಿನ ತುಂಬಿದ ಬಸೂರಿಯರನ್ನು ಒಟ್ಟಿಗೆ ಕರೆತರುವೆನು. ಅವರು ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂದಿರುಗುವರು. ಕಣ್ಣೀರಿಡುತ್ತಾ ಹೋದವರು ಹಿಂದಿರುಗಿ ಬರುವರು. ಪ್ರಾರ್ಥಿಸುತ್ತಾ ಅವರು ಮುನ್ನಡೆಯುವಂತೆ ಮಾಡುವೆನು. ಎಡವಲಾಗದ ಸಮ ಮಾರ್ಗದಲ್ಲಿ ಅವರನ್ನು ನಡೆಸುವೆನು. ತುಂಬಿದ ತೊರೆಯ ಬಳಿಗೆ ಬರಮಾಡುವೆನು. ಕೀರ್ತನೆ ಶ್ಲೋಕ. ಪ್ರಭು ನಮಗೆ ಮಹತ್ಕಾರ್ಯ ಮಾಡಿದುದು ಖಚಿತ. ಕೀರ್ತನೆ 126. ಸೆರೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ. ಆವಾಗ ಉಕ್ಕಿತಾಗ ಮುಖತುಂಬ ನಗು, ಬಾಯ್ತುಂಬ ಹರ್ಷ ಗೀತೆ. ಪ್ರಭು ನಮಗೆ ಮಹತ್ಕಾರ್ಯ ಮಾಡಿದುದು ಖಚಿತ. ಎಂಥ ಮಹತ್ಕಾರ್ಯವೆಸಗಿದನ ಪ್ರಭು ಇವರ ಪರತೆ. ಇಂತೆಂದು ಆಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಹತ್ಕಾರ್ಯ ಮಾಡಿದುದು ಖಚಿತ. ಎಂತಲೇ ನಾವಾನಂದ ಭರಿತರಾಗುವುದು ಉಚಿತ. ಪ್ರಭು ನಮಗೆ ಮಹತ್ಕಾರ್ಯ ಮಾಡಿದುದು ಖಚಿತ. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿಯುವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 5, ವಾಕ್ಯಗಳು 1ರಿಂದ 6. ಲೆಟರ್ ಟು ದ ಹೀಬ್ರೂ ಚಾಪ್ಟರ್ 5 verses 1 to 6. ಪ್ರತಿಯೊಬ್ಬ ಪ್ರಧಾನ ಯಾಜಕ ಜನರ ಮಧ್ಯದಿಂದ ಆರಿಸಲಾದವನು. ಜನರ ಪರವಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಲು ಮತ್ತು ಪಾಪ ಪರಿಹಾರಕ್ಕಾಗಿ ಬಲಿಗಳನ್ನು, ಕಾಣಿಕೆಗಳನ್ನು ಸಮರ್ಪಿಸಲು ನೇಮಕಗೊಂಡವನು. ತಾನೂ ದುರ್ಬಲ ಮಾನವನಾದ ಕಾರಣ ಆತನು ಅಜ್ಞಾನಿಗಳನ್ನು, ದುರ್ಮಾರ್ಗಿಗಳನ್ನು ಸಹಾನುಭೂತಿಯಿಂದ ಕಾಣಬಲ್ಲನು. ಜನರಿಗೋಸ್ಕರ ಹೇಗೋ ಹಾಗೆಯೇ ತನ್ನ ದೌರ್ಬಲ್ಯದ ನಿಮಿತ್ತ ತನಗೋಸ್ಕರವೂ ಆತನು ಪಾಪ ಪರಿಹಾರಕ ಬಲಿಯನ್ನು ಅರ್ಪಿಸಬೇಕಾಗಿದೆ. ಅಲ್ಲದೆ ಪ್ರಧಾನ ಯಾಜಕನೆಂಬ ಗೌರವ ಪದವಿಯನ್ನು ತನ್ನಷ್ಟಕ್ಕೆ ತಾನೇ ಯಾರೂ ವಹಿಸಿಕೊಳ್ಳರು. ಆರೋನನಂತೆ ಅವರೂ ದೇವರಿಂದ ಕರೆ ಹೊಂದಿದವರಾಗಿರಬೇಕು. ಅದೇ ರೀತಿ ಕ್ರಿಸ್ತ ಯೇಸು ಪ್ರಧಾನ ಯಾಜಕನೆಂಬ ಉನ್ನತ ಪದವಿಗೆ ತನ್ನನ್ನೇ ಏರಿಸಿಕೊಳ್ಳಲಿಲ್ಲ. ನೀನೇ ನನ್ನ ಪುತ್ರನು, ನಾನೇ ನಿನ್ನನ್ನು ಪಡೆದಿದ್ದೇನೆ ಎಂದ ದೇವರೇ ಅವರನ್ನು ಆ ಪದವಿಗೆ ಏರಿಸಿದರು. ಅವರೇ ಮತ್ತೊಂದು ಕಡೆಯಲ್ಲಿ ನೀನು ಸದಾಕಾಲವು ಮೆಲ್ಕಿಸದೇಕನ ಪರಂಪರೆಗೆ ಸೇರಿದ ಯಾಜಕ ಎಂದಿದ್ದಾರೆ. ಘೋಷಣೆ. ಅಲ್ಲೇಲುಯ, ಅಲ್ಲೇಲುಯ. ದಿವ್ಯವಾಣಿ ಮನುಷ್ಯ ಆದರೂ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಅಲ್ಲೇಲುಯ. ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 10, ವಾಕ್ಯಗಳು 46ರಿಂದ 52. Gospel of Mark chapter 10 verses 42 verses 46 to 52.
ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಜೆರಿಕೋ ಪಟ್ಟಣವನ್ನು ತಲುಪಿದರು. ಅಲ್ಲಿಂದ ಹೊರಡುವಾಗ ಜನರ ದೊಡ್ಡ ಗುಂಪು ಅವರನ್ನು ಹಿಂಬಾಲಿಸಿತು. ಕುರುಡು ಭಿಕ್ಷುಗಾರನಾದ ತಿಮಾಯನ ಮಗ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕುಳಿತಿದ್ದನು. ಆ ಮಾರ್ಗವಾಗಿ ಹೋಗುತ್ತಿರುವ ಆತನು ನಜರೇತಿನ ಯೇಸು ಎಂದು ಕೇಳಿದೊಡನೆಯೇ ಅವನು, ಯೇಸುವೇ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನಾದರೋ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಇನ್ನಷ್ಟು ಗಟ್ಟಿಯಾಗಿ ಕೂಗಿಕೊಂಡನು. ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ಕರೆದುಕೊಂಡು ಬನ್ನಿ ಎಂದು ಅಪ್ಪಣೆ ಮಾಡಿದರು. ಅವರು ಹೋಗಿ, ಏಳು, ಭಯಪಡಬೇಡ, ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದರು. ಅವನು ತನ್ನ ಮೇಲು ಹೊದಿಕೆಯನ್ನು ಅಲ್ಲೇ ಬಿಟ್ಟು ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು, ನಿನಗೆ ಏನಾಗಬೇಕು ಎಂದು ಕೇಳಿದರು. ಅದಕ್ಕೆ ಅವನು, ಗುರುದೇವ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಅವನಿಗೆ, ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಅವನು ಯೇಸುವನ್ನು ಹಿಂಬಾಲಿಸಿ ಹಿಂದೆ ಹೋದನು. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ತನ್ನ ಸುವಾರ್ತೆಯನ್ನು ಆರಂಭಿಸುವಾಗ ಲೂಕನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಯೆಶಾಯ ಪ್ರವಾದಿಯ ಸುರುಳಿಯ ಮಾತುಗಳನ್ನು ಹೇಳಿದರು. ಅಂಧರಿಗೆ ದೃಷ್ಟಿದಾನವನ್ನು ನೀಡಲು ದೇವರು ಎನ್ನನ್ನು ಅಭಿಷೇಕಿಸಿದ್ದಾರೆ. ದೇವರಾತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ. ಅವರ ಅಭಿಷೇಕ ಬಿಡುಗಡೆಗಾಗಿ, ರಕ್ಷಣೆಗಾಗಿ. ಅದರಿಂದ ಇವತ್ತು ನಾವು ನೋಡ್ತೀವಿ, ನಮ್ಮ ದೇವರು ಬಿಡುಗಡೆಯ ದೇವರು, ರಕ್ಷಣೆಯ ದೇವರು, ಗುಣಪಡಿಸುವ ದೇವರು. ನಾವು ಅವರ ರಕ್ಷಣಾ ಯೋಜನೆಯಲ್ಲಿರುವುದೇ ನಮಗೆ ಸಿಕ್ಕ ದೊಡ್ಡ ಸೌಭಾಗ್ಯ. ಇಂದಿನ ಮೊದಲನೇ ವಾಚನದಲ್ಲಿ ಭರವಸೆ ಕಳೆದುಕೊಂಡ ಇಸ್ರಾಯೇಲರಿಗೆ ದೇವರು ಭರವಸೆಯಾಗಿ ಬರ್ತಾರೆ ಯೆರೆಮೀಯ ಪ್ರವಾದಿಯ ಮೂಲಕ. ನೋಡಿ, ಆ ಮಾತುಗಳು ಎಷ್ಟು ಸುಂದರವಾಗಿ ಹೇಳ್ತಾರೆ. ಸರ್ವೇಶ್ವರ ಅಳಿದುಳಿದ ಇಸ್ರಾಯೇಲರನ್ನು ರಕ್ಷಿಸಿಹನು. ದೇವರ ರಕ್ಷಣಾ ಕಾರ್ಯ ದೇವರದು. ಅದಕ್ಕಾಗಿ ಯಾಕೋಬನನ್ನು ಕುರಿತು ಹರ್ಷಧ್ವನಿಗೈಯಿರಿ, ಜೈಕಾರ ಮಾಡಿರಿ, ಏಕೆಂದರೆ ದೇವರು ನಮ್ಮನ್ನು ಬಿಡಿಸಲು ಬರುತ್ತಾರೆ ಕರೆಯಾಗಿ. ಇಗೋ ನೋಡು, ಅವರನ್ನು ಬರಮಾಡುವೆನು ಉತ್ತರ ದೇಶದಿಂದ, ಅವರನ್ನು ಒಂದುಗೂಡಿಸುವೆನು ದಿಗಂತಗಳಿಂದ. ಅವರೊಡನೆ ಕುರುಡರನ್ನು, ಕುಂಟರನ್ನು, ಗರ್ಭಿಣಿಯರನ್ನು, ದಿನ ತುಂಬಿದ ಬಸುರಿಯರನ್ನು ಒಟ್ಟಿಗೆ ಕರೆತರುವೆನು. ಅವರು ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂದಿರುಗುವರು. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಕಣ್ಣೀರಿಡುತ್ತಾ ಹೋದವರು ಹಿಂದಿರುಗಿ ಬರುವರು, ಪ್ರಾರ್ಥಿಸುತ್ತಾ ಅವರು ಮುನ್ನಡೆಯುವಂತೆ ಮಾಡುವೆನು. ಎಡವಲಾಗದ ಸಮ ಮಾರ್ಗದಲ್ಲಿ ಅವರನ್ನು ನಡೆಸುವೆನು, ತುಂಬಿದ ತೊರೆಯ ಬಳಿಗೆ ಬರಮಾಡುವೆನು. ಅಂದರೆ ದುಃಖದಲ್ಲಿರುವವರನ್ನು ಸಂತೈಸುವೆನು, ಹರ್ಷಾನಂದಗೊಳಿಸುವೆನು. ದೇವರಿಗೆ ಮಾತ್ರ ಆ ಶಕ್ತಿ ಇದೆ. ಅದರಿಂದ ನಮ್ದು ಯಾವುದೇ ರೀತಿಯಲ್ಲಿ ನಾವು ಇವತ್ತು ಕಷ್ಟದಲ್ಲಿ, ಯಾತನೆಯಲ್ಲಿ ಇರಬಹುದು, ಭಯಪಡುವುದು ಬೇಡ. ನಮ್ಮ ದೇವರು, ನಮ್ಮ ಸರ್ವೇಶ್ವರ ನಮಗೆ ಬಿಡುಗಡೆಯನ್ನು ತಂದೇ ತರುತ್ತಾರೆ. ಇಂದಿನ ಶ್ಲೋಕದಲ್ಲಿ ನಾವು ಆಲಿಸಿದೆವು, ಪ್ರಭು ನಮಗೆ ಮಹತ್ಕಾರ್ಯ ಮಾಡಿದುದು ಖಚಿತ. ಏಕೆಂದರೆ ಈ ಕೀರ್ತನಕಾರ 126ರಲ್ಲಿ ಹೇಳ್ತಾ ಇದ್ದೇನೆ, ಹೇಗೆ ದೇವರು ಸೆರೆಯಲ್ಲಿದ್ದ ನಮ್ಮನ್ನು ಬಿಡುಗಡೆಗೊಳಿಸಿದರು. ನಾವು ಯೋಚನೆ ಮಾಡಿದೊಂದು ಕನಸು ನನಸಾಗದು, ನನಸಾಗದ ಕನಸನ್ನು ನನಸಾಗಿ ಮಾಡುವ ಶಕ್ತ, ಸರ್ವಶಕ್ತ ದೇವರಾಗಿದ್ದಾರೆ. ಆದ್ದರಿಂದ ಪ್ರಭು ಮಹತ್ಕಾರ್ಯಗಳನ್ನು ಎಸಗಿ ಅವರನ್ನು ಬಿಡುಗಡೆ ಮಾಡಿದರು. ಅನ್ಯ ಜನರೂ ಕೂಡ ಇದನ್ನು ಕಂಡರು, ಅವರೂ ಕೂಡ ದೇವರ ಶಕ್ತಿಯನ್ನು ಮನಗಂಡರು. ಕೆಲವು ಸರಿ ನಮಗೆ ಅನುಭವ ಆಗುತ್ತೆ, ನದಿ ಬತ್ತಿ ಹೋಗಿದೆ, ಜೀವನ ಬತ್ತಿ ಹೋಗಿದೆ, ಕುಂದಿ ಹೋಗಿದೆ. ಆದರೆ ದೇವರೇನ್ ಮಾಡ್ತಾರೆ, ಸಿರಿ ಸೌಭಾಗ್ಯವನ್ನು ಮತ್ತು ಉಕ್ಕಿ ಹರಿಯುವಂತೆ ನದಿಯನ್ನು ಮಾಡುತ್ತಾರೆ. ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು.
ಅಂದರೆ ದೇವರಲ್ಲಿ ವಿಶ್ವಾಸವಿಟ್ಟವರಿಗೆ, ಭರವಸೆ ಇಟ್ಟವರಿಗೆ ಎಂದೂ ಸೋಲಾಗದು. 2ನೇ ವಚನದಲ್ಲಿ ದೇವರು ಪ್ರಧಾನ ಯಾಜಕರ ಬಗ್ಗೆ ಮಾತಾಡ್ತಾರೆ. ಮನುಷ್ಯನಿಂದ ಆರಿಸಲ್ಪಟ್ಟ ಪ್ರಧಾನ ಯಾಜಕ ಹೇಗಿರ್ತಾನೆ, ಅವನಲ್ಲಿ ಬಲಹೀನತೆ ಇರುತ್ತೆ, ಅವನು ಕೂಡ ಪಾಪಿಯಾಗಿರ್ತಾನೆ. ಆದರೆ ದೇವರು ನೇಮಿಸಲ್ಪಟ್ಟ, ಕಳುಹಿಸಲ್ಪಟ್ಟ ದೇವರ ಮಗ ಯೇಸು, ಆ ಯಾಜಕನ ಹತ್ರ ಬಲಹೀನತೆಗಳಿರಲಿಲ್ಲ, ಆದರೆ ನಮಗಾಗಿ ಬಲಹೀನರಾದರು. ಪಾಪಗಳಿರಲಿಲ್ಲ, ನಮಗಾಗಿ ಪಾಪವನ್ನು ಅವರು ಸ್ವೀಕರಿಸಿದರು. ಅಂದರೆ ಪಾಪಾದಿನ ಸ್ವಭಾವಕ್ಕೆ ಒಳಗಾಗುವಂತೆ ನಾವು ಮಾಡಿದೆವು. ಅಂದರೆ ಅವರ ಮೂಲಕ ಸಂಪೂರ್ಣ ಬಲಿಯು, ಸಂಪೂರ್ಣ ಆಶೀರ್ವಾದವು ನಮಗೆ ದೊರಕುತ್ತದೆ. ಅಂದರೆ ಯೇಸುವಿನ ಮೂಲಕ ನಮಗೆ ರಕ್ಷಣೆ, ಸಂರಕ್ಷಣೆ ಇದೆ, ಬಿಡುಗಡೆ ಇದೆ. ಅದಕ್ಕಾಗಿ ಅವರು ನಮಗೆ ಸಹಾನುಭೂತಿಯನ್ನು ತೋರಿಸುವ ದೇವರಾಗಿದ್ದಾರೆ, ಪ್ರೀತಿಯನ್ನು ತೋರಿಸುವ ದೇವರಾಗಿದ್ದಾರೆ, ಕ್ಷಮಿಸುವ ದೇವರಾಗಿದ್ದಾರೆ, ಅಂಧಕಾರದಿಂದ ಬಿಡುಗಡೆಗೊಳಿಸುವ ದೇವರಾಗಿದ್ದಾರೆ. ಮಾತ್ರವಲ್ಲ, ದೇವರು ಅವರನ್ನು ನೀನೇ ನನ್ನ ಪುತ್ರನು, ನಾನೇ ನಿನ್ನನ್ನು ಪಡೆದಿದ್ದೇನೆ ಎಂದ ದೇವರೇ ಅವರನ್ನು ಆ ಪದವಿಗೆ ಏರಿಸಿದರು. ಅದರಿಂದ ಯೇಸು ಹೇಳ್ತಾರೆ, ನನ್ನ ತಂದೆಯು ಎಲ್ಲವನ್ನು ನನಗೆ ಕೊಟ್ಟಿರುವರು, ನೀನು ಸದಾಕಾಲಕ್ಕೂ ಮೆಲ್ಕಿಸದೇಕನ ಪರಂಪರೆಗೆ ಸೇರಿದ ಯಾಜಕ, ಯಾಕಂದ್ರೆ ನೀನು ಶಾಶ್ವತ ಯಾಜಕ. ಆ ಪ್ರಧಾನ ಯಾಜಕರ ಯಾಜಕತ್ವ ಶಾಶ್ವತವಲ್ಲದಿದ್ದರೂ ಯೇಸು ಮೂಲಕ ಇವತ್ತು ಯಾಜಕತ್ವವನ್ನು ಆಶೀರ್ವದಿಸಿದವರು ದೇವರಾಗಿದ್ದಾರೆ. ಯೇಸು ನಮ್ಮ ಪ್ರಧಾನ ಯಾಜಕ, ನಮ್ಮ ಪಾಪಗಳನ್ನು ಪರಿಹರಿಸುತ್ತಾರೆ, ನಮಗೆ ಸಹಾನುಭೂತಿಯನ್ನು ತೋರಿಸ್ತಾರೆ. ಮಾತ್ರವಲ್ಲ, ನಮಗೆ ರಕ್ಷಣೆಯನ್ನು ಕೊಡುತ್ತಾರೆ, ಸೌಖ್ಯವನ್ನು ತರುತ್ತಾರೆ. ಇಂದಿನ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಮಾರ್ಕನ ಸುವಾರ್ತೆ, ತಿಮೆಯನ ಮಗ ಬಾರ್ತಿಮೆಯನಿಗೆ ದೃಷ್ಟಿದಾನ ಮಾಡುವುದನ್ನು. ಈ ಕುರುಡ ಅಲ್ಲಿ ಭಿಕ್ಷೆ ಬೇಡುತ್ತಿದ್ದ. ಆ ಕುರುಡ ಭಿಕ್ಷೆ ಬೇಡುತ್ತಿರುವಾಗ ಯೇಸು ಸ್ವಾಮಿ ಎರಿಕೋ ಪಟ್ಟಣ ಶಿಷ್ಯ ಮತ್ತು ಜನಸಮೂಹದೊಡನೆ ಹೋಗ್ತಾ ಇದ್ದಾರೆ. ಜನಸಮೂಹ ನಮ್ಗೆ ಗೊತ್ತಿತ್ತು, ಎಲ್ಲ ಕಡೆ ಜನಸಮೂಹ, ಯೇಸು ಓದೆಡೆಯಲ್ಲೆಲ್ಲ. ಕಾರಣ, ಯೇಸುವಿನ ಸುವಾರ್ತೆ ಅವರ ಮನವನ್ನು ಸ್ಪರ್ಶಿಸುತ್ತಿತ್ತು. ನೋಡಿ, 2 ರೀತಿಯ ಕುರುಡುತನ ಇದೆ. ಒಂದು ದೈಹಿಕ ಕುರುಡುತನ, ಒಂದು ಆಧ್ಯಾತ್ಮಿಕ ಕುರುಡುತನ. ಇವತ್ತು ನಮಗೆ ಕಾಡುವುದು ದೈಹಿಕ ಕುರುಡುತನಗಿಂತ ಆಧ್ಯಾತ್ಮಿಕ ಕುರುಡುತನ. ಅದಕ್ಕೆ ನಮ್ಮ ಜೀವನ ಬರಡಾಗಿದೆ. ಇರ್ಬೋದು ಸ್ವಾರ್ಥ, ಅಹಂಕಾರ, ಮತ್ಸರ, ಗರ್ವ, ದರ್ಪ, ಕಾಮ, ಕ್ರೋಧ, ಇದೆಲ್ಲಗಳು ನಮ್ಮೊಳಗಡೆ ಸೇರ್ಕೊಂಡು ಬಿಟ್ಟು ಒಂಥರ ದೇವರ ವಿಶ್ವಾಸದಿಂದ ದೂರ ಸರಿದಿದ್ದೀವಿ, ಪ್ರಾರ್ಥನೆಯಿಂದ ದೂರ ಸರಿದಿದ್ದೀವಿ, ದೇವರ ವಾಕ್ಯದಿಂದ ದೂರ ಸರಿದಿದ್ದೀವಿ. ಆ ಕುರುಡುತನ ಇವತ್ತು ಯೇಸು ಸ್ವಾಮಿ ಈ ಘಟನೆಯ ಮೂಲಕ ಹೋಗಲಾಡಿಸ್ತಾರೆ. ಈ ಕುರುಡ ಭಿಕ್ಷೆ ಬಿಡ್ತಿದ್ದ, ಯಾಕೆಂದ್ರೆ ಅವನಿಗೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ. ಲಿಮಿಟ್ ಇತ್ತು ಅವನಲ್ಲಿ. ಇವತ್ತು ನಮಗೆ ಕಣ್ಣು ಕಾಣುತ್ತೆ, ಕಿವಿ ಕೇಳುತ್ತೆ, ಅಥವಾ ಬಾಯಲ್ಲಿ ಮಾತಾಡ್ತೀವಿ, ಕೈ ಕಾಲೆಲ್ಲ ಸರಿ ಇದೆ ಅಂದ್ರೆ ನಮಗೆ ಲಿಮಿಟ್ ಲೆಸ್, ಅಂದ್ರೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಆದ್ರೆ ಅವನೇನ್ ಮಾಡಿದ, ಆ ಊರಿನಲ್ಲಿ ಹೋಗುವುದು ಯೇಸು ಅಂತಲೇ ಅರಿತುಕೊಂಡ. ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಇವತ್ತು ಶುಭ ಸಂದೇಶ ಆಲಿಸೋಣ, ವಿಶ್ವಾಸ ಭರಿತರಾಗೋಣ, ಜಯ ಹೊಂದೋಣ. ಅವನು ವಿಶ್ವಾಸ ಭರಿತನಾದ. ಅದಕ್ಕಾಗಿ ಅವನು ಯೇಸು ಹತ್ರ ಹೋಗ್ಲಿಕ್ಕೆ ಆಗೋಲ್ಲ. ದಾವೀದ ಕುಲಪುತ್ರ ಯೇಸುವೆ, ನನ್ನ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡ. ಜನರು ಗದರಿಸಿದರು. ಜನರು ಅವರನ್ನು ಹಿಂದೆ ಹೋಗುವಂತೆ, ಸರಿಯುವಂತೆ ಮಾಡಿದ್ರು ಅವನ ಪ್ರಾರ್ಥನೆಯಿಂದ. ಆದರೆ ಯಾರೂ ಅವನಿಗೆ ನಿಲ್ಲಿಸಲಾಗಲಿಲ್ಲ. ಕಾರಣ, ಅವನು ಮತ್ತೆ ಗಟ್ಟಿಯಾಗಿ ಕೂಗಿಕೊಂಡ. ಕೆಲವು ಸರಿ ಅನೇಕ ಸ್ವರಗಳು ದೇವರ ಸ್ವರವನ್ನು ಆಲಿಸದಂತೆ, ಅಥವಾ ಅನೇಕ ಸ್ವರಗಳು ನಾವು ನಮ್ಮ ಸ್ವರವನ್ನು ದೇವರೆಡೆಗೆ ಅರ್ಪಿಸದಂತೆ, ಎತ್ತದಂತೆ ಮಾಡುತ್ತೆ. ಅದು ಯಾವುದು ಅಂತೇಳಿ ನಾವು ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇವತ್ತು ಅವನಿಗೆ ಯಾವುದೇ ಬಾಹ್ಯ ಭಯ ಇರಲಿಲ್ಲ. ಅವನ ದೃಷ್ಟಿ ಯೇಸುವಿನತ್ತ. ನಿನ್ನ ದೃಷ್ಟಿ ಸರಿ ಇದ್ರೆ ಸೃಷ್ಟಿಕರ್ತ ನಿನ್ನೊಟ್ಟಿಗಿರ್ತಾರೆ. ಅವನ ಪ್ರಾರ್ಥನೆ ಆಲಿಸಿ, ಮೊರೆಯನ್ನು ಆಲಿಸಿ ಯೇಸು ಅಲ್ಲೇ ನಿಂತರು. ಯೇಸು ಏನು ಹೇಳಿದ್ರು, ಅವನನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿ. ಯೇಸು ಹೇಳ್ತಾರೆ, ಅವನನ್ನು ಕರೆದುಕೊಂಡು ಬನ್ನಿ. ಯಾರಿಗೂ ಬೇಡವಾದ, ಯೇಸುವಿಗೆ ಬೇಕಾದ. ನಿರಾಶೆಗೆ ಒಳಗಾಗಿದ್ದವನು, ಈಗ ಅವನಿಗೆ ಭರವಸೆ ಸಿಕ್ಕಿತು. ಪ್ರಾರ್ಥನೆ ಅದ್ಭುತ ಶಕ್ತಿ. ಪ್ರಾರ್ಥನೆ ನಿಲ್ಲಿಸುವುದು ಬೇಡ. ಪ್ರಾರ್ಥನೆಯ ಮೂಲಕ ಯೇಸು ನಿಂತರು, ದೇವರನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿದೆ. ಪವಿತ್ರಾತ್ಮ ಭರಿತವಾಗಿ ನಾವು ಪ್ರೇಯರ್ ಮಾಡುವಾಗ ದೇವರು ನಮ್ಮ ಮೇಲೆ, ಅದಕ್ಕೆ ಪ್ರಾರ್ಥನೆಗೆ ಉತ್ತರ ದೊರಕುತ್ತದೆ.
ಯಾಕಂದ್ರೆ ನಮ್ಮ ದೇವರು ಪ್ರೀತಿ ಸ್ವರೂಪಿ ದೇವರು, ಭೀತಿ ಹುಟ್ಟಿಸುವ ದೇವರು ಅಲ್ಲ, ಪ್ರೀತಿಮಯ ದೇವರು. ಯೇಸು ಸ್ವಾಮಿ ಅವನೇನ್ ಮಾಡ್ತಾನೆ, ಅವನ ಮೇಲು ಓದಿಕೆಯನ್ನು ಅಲ್ಲೇ ಬಿಟ್ಟು, ಎಲ್ಲವನ್ನು ಬಿಟ್ಟು, ಹೇಗೆ ಶಿಷ್ಯರು ಎಲ್ಲವನ್ನು ಬಿಟ್ಟು ಯೇಸು ಹಿಂಬಾಲಿಸ್ತಾರೆ, ಇವತ್ತು ಯೇಸುವಿನ ಬಳಿಗೆ ಬಂದ. ಯೇಸು ಕೇಳ್ತಾರೆ, ನನ್ನಿಂದ ನಿನಗೇನಾಗಬೇಕು? 38 ವರ್ಷ ಕುರಿ ಬಾಗಿನ ಬಳಿ ಇದ್ದಾತಗಳು, ನಿನಗೆ ಸೌಖ್ಯ ಹೊಂದಲು ಮನಸ್ಸಿದೆಯೇ? ನೋಡಿ, ಯೇಸುವಿಗೆ ಕಣ್ಣು ಕಾಣ್ತಿತ್ತು, ಅವನಿಗೆ ಕಣ್ಣು ಕಾಣ್ತಿರ್ಲಿಲ್ಲ. ಆದ್ರೂ ಯೇಸು ಕೇಳಿದ್ರು, ನನ್ನಿಂದ ಏನಾಗಬೇಕು? ಅವಾಗ ಆತ ಹೇಳಿದ, ಗುರುದೇವ ನನ್ನ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಹೇಳಿದ್ರು, ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ. ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ. ಇವತ್ತು ಎಷ್ಟೋ ಧ್ಯಾನಕೂಟಗಳು ನಡೆಯಲಿ, ಹೀಲಿಂಗ್ ಪ್ರೇಯರ್ಸ್ಗಳು ನಡೆಯಲಿ, ಬಹಳ ಮುಖ್ಯ ವಿಶ್ವಾಸ. ನಾನಿಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ, ಬಹಳ ಮುಖ್ಯ ರಿಸೆಪ್ಷನ್. ನೀವು ಸ್ವೀಕರಿಸ್ತಿರೋದು ನಿಮ್ಮಲ್ಲಿ ವಿಶ್ವಾಸ ಇರಬೇಕು. ವಿಶ್ವಾಸವುಳ್ಳವನು ಅದ್ಭುತ ಕಾಣುತ್ತಾನೆ. ಅದಕ್ಕಾಗಿ ಇವತ್ತು ವಿಶ್ವಾಸ ದೇವರು ಕೊಡುವ ವರವಾಗಿದೆ. ಅದರಿಂದ ಆತ್ಮೀಯರೇ, ನಾವು ವಿಶ್ವಾಸದಿಂದ ದೇವರ ಸನ್ನಿಧಿಗೆ ಬರೋಣ, ದೇವರ ಪ್ರೀತಿಯನ್ನು ಸವಿಯೋಣ, ಜಯವನ್ನು ಹೊಂದೋಣ. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಅವನು ಯೇಸುವನ್ನು ಹಿಂಬಾಲಿಸಿ ಹಿಂದೆ ಹೋದನು. ಇವತ್ತು ನಾವು ಕೂಡ ಯೇಸು ನಾಮದಲ್ಲಿ ದೃಷ್ಟಿಯನ್ನು ಪಡೆಯಬೇಕಾಗಿದೆ. ನಮ್ಮ ದೃಷ್ಟಿ ಕಲುಷಿತಗೊಂಡಿದೆಯಾ? ನಮ್ಮ ಮನಸ್ಸು ಕಲುಷಿತಗೊಂಡಿದೆಯಾ? ಕಲುಷಿತಗೊಂಡ ನೀರಲ್ಲಿ ಮೀನನ್ನು ಹಾಕಿದರೆ ಮೀನು ಸಾಯುತ್ತೆ. ಆ ಕಲುಷಿತ ವಾತಾವರಣ ನಾವು ಬದಲಾಯಿಸಬೇಕು. ಆದ್ದರಿಂದ ಇವತ್ತು ನಮ್ಮೊಳಗಡೆ ಇರುವ ಕಲುಷಿತ ವಾತಾವರಣ ಅಥವಾ ಕಲ್ಮಶ, ಅವುಗಳನ್ನು ತೊಡೆದು ಹಾಕಬೇಕು. ಅದಕ್ಕಾಗಿ ಕೀರ್ತನಕಾರ ಒಂದು ಕಡೆ ಹೇಳ್ತಾ ಇದ್ದಾನೆ, ತೊಡೆದು ಹಾಕು ನನ್ನ ಕಣ್ಣಿನಲ್ಲಿರುವ ಅಂಧತೆ. ಅದಕ್ಕೆ ನಾನು ಹೇಳಿದೆ, ದೈಹಿಕ ಕುರುಡುತನ, ಆಧ್ಯಾತ್ಮಿಕ ಕುರುಡುತನ. ಇವತ್ತು ನಮ್ಮ ಒಳಗಡೆ ವಿಶ್ವಾಸ ಕೊರತೆ ಆದರೆ ಅದು ಆಧ್ಯಾತ್ಮಿಕ ಕುರುಡುತನ. ಪ್ರಾರ್ಥನೆ ಇಲ್ಲ ಅಂದ್ರೆ ಆಧ್ಯಾತ್ಮಿಕ ಕುರುಡುತನ. ದೇವರ ವಾಕ್ಯ ನಾನು ಓದದೆ ಜೀವಿಸುವುದಾದ್ರೆ ಆಧ್ಯಾತ್ಮಿಕ ಕುರುಡುತನ. ಸಂಸ್ಕಾರಗಳಲ್ಲಿ ನಾನು ಬಾಳೋಲ್ಲ ಅಥವಾ ಆಜ್ಞೆಗಳನ್ನು ನಾನು ಪಾಲಿಸೋಲ್ಲ, ಇದು ಆಧ್ಯಾತ್ಮಿಕ ಕುರುಡುತನ. 24 ತಾಸಲ್ಲಿ ನಾನು ದೇವರಿಗೆ ಸಮಯ ಕೊಡೋಲ್ಲ, ಆಧ್ಯಾತ್ಮಿಕ ಕುರುಡುತನ. ಇವತ್ತು ಆಧ್ಯಾತ್ಮಿಕ ಕುರುಡುತನ ಹೋಗಲಾಡಿಸಬೇಕು. ನಮ್ಮಲ್ಲಿ ಇರ್ಬೋದು, ನಾನು ಹೇಳಿದೆ ಅದಕ್ಕೆ ಕಾರಣ ಇರ್ಬೋದು ಸ್ವಾರ್ಥ, ಅಹಂಕಾರ, ಗರ್ವ, ಮತ್ಸರ, ದುರಾಂಕಾರ. ಇದೆಲ್ಲವನ್ನು ನಾವು ದೂರ ಮಾಡಿ, ನಾವು ಯಾವ ರೀತಿಯಲ್ಲಿ ಇವತ್ತು ಕುರುಡುತನದಲ್ಲಿದ್ದೀವಿ ಅದನ್ನು ನೋಡಿ, ದೈಹಿಕ ಕುರುಡುತನ ಅಂದ್ರೆ ದೈಹಿಕ ಅನಾರೋಗ್ಯಗಳು, ತಲೆಮುಡಿಯಿಂದ ಪಾದದವರೆಗೂ ರೋಗಗಳು, ಮತ್ತು ಆಧ್ಯಾತ್ಮಿಕವಾಗಿ ನಮ್ಮೊಳಗಡೆ ದೇವರಿಂದ ನಮ್ಮನ್ನು ದೂರ ಸರಿಯುವಂಥದ್ದು ಇರಬಹುದು. ನಮ್ಮದೇ ಪಾಪಗಳನ್ನು ತ್ಯಜಿಸಿ ವರ್ಜಿಸುತ್ತಾ ದೇವರೆಡೆಗೆ, ದೇವರ ಸನ್ನಿಧಾನದೆಡೆಗೆ ನಾವು ಸಾಗೋಣ. ನಮ್ಮ ಜೀವನದಲ್ಲೂ ಕೂಡ ನಾವು ಸ್ವಸ್ಥತೆಯನ್ನು ಪಡೆಯೋಣ. ದುಃಖಿಸುತ್ತಾ ಹೋದವರು ನಲಿಯುತ್ತಾ ವಾಪಸ್ ಬರುವರು, ಅಳುತ್ತಳುತ್ತಾ ಹೋಗುವವರು ನಲಿಯುತ್ತಾ ಬರುವರು. ಹೌದು, ನಿನ್ನ ದುಃಖಗಳು ನಲಿವಾಗಿ ಮಾರ್ಪಡುವವು ಎಂಬುದು ಬೈಬಲ್ ಹೇಳುತ್ತೆ. ಯುವರ್ ಸಾರೋಸ್ ವಿಲ್ ಟರ್ನ್ ಇನ್ ಟು ಜಾಯ್. ಯಾರು ಮಾಡಲು ಸಾಧ್ಯ? ಯೇಸು ಮಾತ್ರ ಮಾಡಲು ಸಾಧ್ಯ. ಆದ್ದರಿಂದ ಆ ಕುರುಡನಿಗೆ ದೃಷ್ಟಿ ಕೊಟ್ಟ ಯೇಸು ನಮ್ಮನ್ನು ಇವತ್ತು ಸ್ಪರ್ಶಿಸುತ್ತಾರೆ, ಆಶೀರ್ವದಿಸುತ್ತಾರೆ. ನಾವು ಸುಮ್ಮನೆ ಆರಾಧನೆಗೆ ಬಂದಿಲ್ಲ. ಇವತ್ತು ದಯಾಬೇಡಿಕೆಯ ಮೂಲಕ ಸ್ವಾಮಿ ದಯತೋರಿ ಅಂತ ಹೇಳಿದ್ದೀವಿ, ಪ್ರಭು ದಯತೋರಿ ಅಂತ ಹೇಳಿದ್ದೀವಿ. ದೇವರ ವಾಕ್ಯ ಆಲಿಸ್ತೀವಿ. ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತೆ. ನಮ್ಮ ಒಳಗಡೆ ಏನಿಲ್ಲ ಅದನ್ನು ಮತ್ತೆ ಸೃಷ್ಟಿ ಮಾಡುತ್ತೆ. ಮತ್ತು ಅವರ ಶರೀರ ಮತ್ತು ರಕ್ತವನ್ನು ನಾವು ಭುಜಿಸುವಾಗ ನಾವು ಹೊಸ ಶಕ್ತಿಗಳಾಗ್ತೀವಿ, ಸಾಧನಗಳಾಗ್ತೀವಿ. ಮಾತ್ರವಲ್ಲ, ನೂತನ ವ್ಯಕ್ತಿಗಳಾಗ್ತೀವಿ. ಅಂತಹ ಶಕ್ತಿ ನಮಗೆ ಇಂದಿನ ಈ ಸುವಾರ್ತೆಯ ಮೂಲಕ ದೇವರು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ಈ ಸುವಾರ್ತೆಯನ್ನು ಸಾರಿದ್ದೇನೆ. ಜೆರೆಮಿಯ ಪ್ರವಾದಿಯ ಗ್ರಂಥದಲ್ಲಿ, ಕೀರ್ತನೆಯಲ್ಲಿ ಮತ್ತು ಇಬ್ರಿಯರಿಗೆ ಬರೆದ ಆ ಪತ್ರದಲ್ಲಿ ಮತ್ತು ಮಾರ್ಕನ ಶುಭ ಸಂದೇಶದಲ್ಲಿ ಆಲಿಸಿದ ಈ ಸುವಾರ್ತೆ ನಮ್ಮನ್ನು ಶುದ್ಧೀಕರಿಸಲಿ. ನಮ್ಮ ಅರಿವಿಲ್ಲದ ಅರ್ಧ ಅರಿವಿನ ಅವಸ್ಥೆಗಳನ್ನು ಸರಿಪಡಿಸಲಿ. ದೇಹ, ಆತ್ಮ, ಮನಸ್ಸನ್ನು ಅಭಿಷೇಕಿಸಲಿ. ನಮ್ಮೊಳಗಡೆ ಇರುವ ಭಯ, ಭೀತಿಗಳು, ರೋಗ ರುಜಿನಗಳು, ಅಂಧಕಾರ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಈ ಸ್ವಾರ್ಥ ಆಲಿಸುವ ಮಕ್ಕಳಲ್ಲಿರುವ ಎಲ್ಲ ರೋಗ ರುಜಿನಗಳು ಬಿಟ್ಟು ಹೋಗಲಿ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತದ್ದು ಮುಟ್ಟಿದ ನೀವು, ಸತ್ತ ಲಾಸನಿಗೆ ಜೀವ ಕೊಟ್ಟ ನೀವು, ಕುರುಡರಿಗೆ ದೃಷ್ಟಿದಾನ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟ ನಿಮ್ಮ ಸರ್ವಶಕ್ತ ನಾಮ, ವಾಕ್ಯ, ರಕ್ತ ಶಕ್ತಿಯಲ್ಲಿ ಅಭಿಷೇಕ ಇಳಿದು ಬರಲಿ. ಎಲ್ಲ ದಂಪತಿಗಳ ಮೇಲೆ, ಹಿರಿಯರ ಮೇಲೆ, ಯುವಕ ಯುವತಿಯರ ಮೇಲೆ, ICU, MICU, NICU, ವೆಂಟಿಲೇಟರ್, ಕೋಮಾದಲ್ಲಿರುವವರು, ಆಸ್ಪತ್ರೆಯಲ್ಲಿರುವವರು, ಕಷ್ಟದಲ್ಲಿರುವವರ ಮೇಲೆ ದೇವ
ಆರ್ಥಿಕ ಅಡಚಣೆ, ದೈಹಿಕ ಅಡಚಣೆ, ಮಾನಸಿಕ ಅಡಚಣೆ, ಯಾವುದೇ ಅಡಚಣೆಗಳಿದ್ರೆ ಅವುಗಳನ್ನು ದೂರ ಮಾಡಿ ಬಿಡುಗಡೆ ಕೊಡಿರಿ. ವಿಶ್ವದಾದ್ಯಂತ ಹರಡಿರುವ ನಿಮ್ಮ ಜನರ ಮೇಲೆ ಆಶೀರ್ವಾದ ಇಳಿದು ಬರಲಿ. ಪ್ರಾರ್ಥನೆ ಜೀವನ ಬಲಪಡಿಸಿರಿ. ಕುರುಡರು ನೋಡುವಂತೆ ಮಾಡಿದ ನೀವು, ಕಿವುಡರು ಆಲಿಸುವಂತೆ ಮಾಡಿದ ನೀವು, ಇವತ್ತು ಯಾರೆಲ್ಲ ಕುರುಡರಾಗಿದ್ದಾರೆ, ಆಧ್ಯಾತ್ಮಿಕವಾಗಿಯೂ ದೈಹಿಕವಾಗಿಯೂ ಅನಾರೋಗ್ಯದಲ್ಲಿದ್ದಾರೆ, ಅವರಿಗೆ ಸೌಖ್ಯವನ್ನು ಕರುಣಿಸಿರಿ. ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀವಿ ಜೀವವುಳ್ಳ ತಂದೆಯೇ. ಅಮೆನ್, ಅಮೆನ್, ಅಮೆನ್. ಪ್ರಭು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆತ್ಮೀಯರೇ, ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಯುವ ಸೇವೆಗಾಗಿಯೂ ಸುವಾರ್ತೆ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೆನ್.